ಬರದಿ ನಡೆದಂದಾಗ ಮಾಲಿನಿಗೆ ಬೇಡಿದನು ಅಮ್ಮ 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 ಎದ್ದೇಳು. ಅಯ್ಯೋ ಅಯ್ಯೋ ಯಾರು ನೀನು? ಅಮ್ಮ ಏನು ಅಮ್ಮ ಶಾಲಿನಿ ಎಂತದ್ದು? ಅಮ್ಮ ಶಾಲಿನಿ ನೀನು ಏನು ಹೇಳ್ತಾ ಅರ್ಥವಾಗುತ್ತಾ ಇಲ್ಲ ಪುಣ್ಯಾತ್ಮ. ಅಮ್ಮ ನಾನು ಯಾರು ಅಂತ ನಿಮಗೆ ಗೊತ್ತಾಗ್ಲಿಲ್ವಮ್ಮ? ನೀನು ಯಾರು ಅಂತ ಗೊತ್ತಾಗ್ಲಿಲ್ಲ. ಸರಿ ಮೂಕ ನೋಡಿ. ಎಂತದ್ದು ಮುಖ ನೋಡುದು? ಮೂಕ ನೋಡಿ. ಮುಖವನ್ನು ಗಮನಿಸಿದಾಗ ಗೊತ್ತಾಗ್ತಿತ್ತು, ಯಾರು ಅಂತ ಗೊತ್ತಾಗ್ಲಿಲ್ಲ ನನಗೆ. ಮುಖ ನೋಡಿದ್ರು ನನ್ನ ಪರಿಚಯ ನಿಮ್ಗೆ ಆಗ್ಲಿಲ್ವಮ್ಮ? ಹೌದು. ನಾನು ನೀನು ನಿಮ್ಮ ನನ್ನ ಗಂಡ. ಗಂಡವನೇ ಏನಂತ ಭಾವಿಸಿಕೊಂಡಿದ್ದೀಯಾ? ಏನು ಹೇಳ್ತು ನೀನು? ನಿಮ್ಗೆ ಯಾಕೆ ಕೋಪ ಬಂದದ್ದು? ಮತ್ತೆ ಕೋಪ ಬರದೆ ಇದ್ದಿದ್ದು ಏನು ಮಾತಾಡ್ತೀನಿ ನೀನು? ನಾನು ವಿಷಯ ಅಂತ ಇದ್ದೇನೆ. ವಿಷಯ ನಾನು ಹೇಳು. ನನ್ನ ಪರಿಚಯ ಆಗ್ಲಿಲ್ವಾ ನಿಮಗೆ? ನೀನು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ನೀನು ನಿಮ್ಮ ಗಂಡ. ಬಾರಿಸಿ ಮತ್ತೆ 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 ಅದನ್ನು ಹೇಳ್ತೀಯ ಪಾಪಿ. ಬಾರಿಸಲಿಕ್ಕೆ ಅವರಿಲ್ವಾ? ನೀವೇ ಅವರದ್ದು ಸಾಕಾಗುದಿಲ್ಲ ನಿನಗೆ, ಅದಕ್ಕೆ ನಾನು ಬಾರಿಸ್ತೇನೆ ಅಂತ ಹೇಳಿದ್ದು. ಮುಂದೆ ವಿಷಯ ಉಂಟಮ್ಮ. ಅದರ ಜೊತೆಯಲ್ಲಿ ವಿಷಯ ಉಂಟಾ? ಅವಸರ ಮಾಡಬಾರ್ದು. ಹೌದೇ? ಅವಸರವೇ ಅಪಘಾತಕ್ಕೆ ಕಾರಣ. ಆದೀತು. ಹಾಗಾದ್ರೆ ವಿಚಾರವನ್ನು ಹೇಳು. ಅಮ್ಮ ಏನು? ನಾನು ಬೇರೆ ಯಾರಲ್ಲ. ಯಾರು? ನಾನು ನೀನು ನಿಮ್ಮ ನನ್ನ ಗಂಡ. ಗಂಡನ. ಸರಿ. ಗಂಡನ ಜೊತೆಯಲ್ಲಿ ಗುರುಪುರಕ್ಕೆ ಹೋದದ್ದಲ್ವಮ್ಮ? ಅಲ್ಲಿಗೆ ಯಾಕೆ ಹೋದದ್ದು? ಅಲ್ಲಿಂದ ಮುಂದೆ ಹೋಗ್ಲಿಲ್ವಾ? ಗುರುಪುರ ಮೇಲೆ ಸುರಪುರಕ್ಕೆ ಹೋದದ್ದು. ಸರಿ. ಈ ಒಂದು ಮಾತು ನನ್ನನ್ನು ಕರೆದು ಹೇಳಿದ್ದೀರಿ ಅಮ್ಮ. ನನ್ನ ಗಂಡನ ಜೊತೆಯಲ್ಲಿ ಹೋಗ್ಬೇಕು, ಅಲ್ಲಿ ನಡೆದಂತಹ ವಿಚಾರವನ್ನು ಬಂದು ನನಗೆ ತಿಳಿಸಬೇಕು ಅಂತ ಹೇಳಿದ್ದೌದಾ? ಹೌದು. ಹಾಗಾಗಿ ಅವರ ಜೊತೆಯಲ್ಲಿ ಹೋದದ್ದಮ್ಮ. ಹೌದೇ? ನಾಕಲೋಕಕ್ಕೆ. ಪುಣ್ಯಾತ್ಮ. ಅಲ್ಲಿಗಮ್ಮ ನಾಕಲೋಕಕ್ಕೆ ಹೋದದ್ದು. ಹೌದು. ನಡೆದಂತಹ ವಿಚಾರವನ್ನು ಹೇಳುವುದಕ್ಕಾಗಿ ಬಂದಿದ್ದೇನಮ್ಮ. ಅಲ್ಲಿ ಲಾಲಿಸಬೇಕು ತಾಯಿ ಭಿನ್ನಗಳ ಮಾಲಿನಿ ಗುಣಮಣಿಗೆ ಭಿನ್ನಗಳ ಮಾಲಿನಿ ಗುಣಮಣಿಗೆ 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 ಲಾಲಿಸಬೇಕು ತಾಯಿ ಭಿನ್ನಗಳ ಮಾಲಿನಿ ಗುಣಮಣಿಗೆ ಭಿನ್ನಗಳ ಮಾಲಿನಿ ಗುಣಮಣಿಗೆ 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 ಲಾಲಿಸಬೇಕು ತಾಯಿ ಮಾಲಿನಿಯೇ ಭಿನ್ನಗಳ ಮಣಿಯೇ ಗುಣಮಣಿಯೇ ಅಮ್ಮ
ಲಾಲಿಸಬೇಕು. ಲಾಲಿಸಬೇಕು. ಆದೀತು, ಕೇಳ್ತೇನೆ. ನಡೆದಂತ ವಿಚಾರವನ್ನು ಹೇಳುವುದಕ್ಕಾಗಿ ಬಂದಿದ್ದೇನಮ್ಮ. ನಾವೆಲ್ಲ ಒಟ್ಟು ಸೇರಿ ಸೇನೆ ತುಗುಡಿ ಇಟ್ಕೊಂಡು ಎಂತದ್ದು? ಇದು ಅಲ್ಲಿಗೆ ಸೇನೆ ಸೇನಾ ಹಾ ಅದನ್ನು ಸೇರಿಸಿಕೊಂಡು ಹೋದದ್ದು. ಸ್ವರ್ಗಲೋಕವನ್ನು ಸ್ವಾಧೀನಪಡಿಸಿಕೊಳ್ಳಬೇಕೆನ್ನುವಂತ ಉದ್ದೇಶದಿಂದ ನಾವೆಲ್ಲ ಹೋದವರು. ಸರಿ. ಹೋದದ್ದೇ ತಡ ಸಿಕ್ಕಿದ್ರಲ್ಲ ದೇವರ ಕಳ್ಳರು. ಯಾರು? ದೇವರ ಕಳ್ಳರು. ಅದೆಲ್ಲ ಪುಣ್ಯಾತ್ಮ. ದೇವರ ಕಳ್ಳು ಸಿಕ್ಕಿದ್ರು, ಒಬ್ಬೊಬ್ಬರಾಗಿ ಸಿಕ್ಕಿದ್ರು ನಿಮ್ಮ ಗಂಡನ ಮುಂದೆ. ಮೊದಲಿಗೆ ಬಂದವ ಯಾರು ಬಂದದ್ದು ಮೊದಲಿಗೆ? ಅಗ್ನಿ. ಅಗ್ನಿದೇವ. ಅಗ್ನಿ. ಸರಿ. ಅಗ್ನಿ ಬಂದು ನಿಮ್ಮ ಗಂಡನ ಮುಂದೆ ನಿಂತ. ನಿಮ್ಮ ಗಂಡನಿಗೂ ಕೊಪ್ಪ ಬಂತು, ಎಂತದ್ದು? ಅವನಿಗೆ ಸೀಟು ಬಂತು. ಪುಣ್ಯಾತ್ಮ ಹಾಗಲ್ಲ, ನನ್ನವರಿಗೆ ಸಿಟ್ಟು ಬಂತು, ಸಿಟ್ಟು ಬಂತು, ಅವನಿಗೂ ಸಿಟ್ಟು ಬಂತು, ಇಬ್ಬರಿಗೂ ಸಿಟ್ಟು ಬಂತ. ಜೋರಾಯ್ತು, ಜಗಳ ಆಯ್ತು, ಹೋರಾಟ ಆಯ್ತು, ಕದನ ಆಯ್ತು. ಒಮ್ಮೆ ನಿಲ್ಲಿಸ್ತೀಯ? ಎಲ್ಲವೂ ಒಂದೇ ಅಲ್ವ ಪುಣ್ಯಾತ್ಮ? ಒಂದೇ ಅವರಿಬ್ಬರಿಗ. ಹಾಗಲ್ಲ, ನೀನು ಆಡಿದ ಶಬ್ದದ ಅರ್ಥ ಎಲ್ಲ ಒಂದೇ ಅಂತ ತಿಳಿಯಿತು. ಜೋರಾಗಿ ಹೋರಾಟ ಆಯ್ತಮ್ಮ. ಹೋರಾಟದಲ್ಲಿ ಅಗ್ನಿ ಸೋತು ಹೋಗಿಲ್ಲ. ಮತ್ತೆ ನನ್ನವರ ಮುಂದೆ ಗೆಲ್ಲುವುದಕ್ಕೆ ಸಾಧ್ಯ ಉಂಟು? ಅವನ ಸಾಮರ್ಥ್ಯ ಅಲ್ಲಿ ನಡಿಲಿಕ್ಕೆ ಉಂಟ? ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಅವ ಸೋತು ಓಡಿದ. ಸರಿ. ಆನಂತರ ಅವನ ಬೆನ್ನಿಗೆ ವರುಣ್ ಬಂತು. ವರುಣ್ 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 ವರುಣ. ಮಳೆ. ಸರಿ ಸರಿ ಸರಿ. ಬಂದ. ಅವನಿಗೆ ಇದೇ ಪರಿಸ್ಥಿತಿ ಅಮ್ಮ. ಹೌದಾ? ಅವ ಕೂಡ ಸೋತು ಓಡಿದ. ಅವನ ಸೋತನ. ಆನಂತರ ಕುಂಬಾರ ಬಂದ. ಯಾರು ಬಂದದ್ದು? ಕುಂಬಾರ ಅಲ್ಲಿಗೆ ಬಂದ.